ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪಠ್ಯಾಧಾರಿತ 10 ಹಲವು ಉಪಕರಣ, ವಿಜ್ಞಾನ ಮಾದರಿಗಳ ಅನಾವರಣ, ವಿದ್ಯಾರ್ಥಿಗಳ ಜ್ಞಾನ ಹೆಚ್ಚಳಕ್ಕೆ ವಿಶಿಷ್ಟವಾಗಿರುವಂತಹ ವಿಜ್ಞಾನ ಉದ್ಯಾನ. ಇದು ಶ್ರೀರಾಮಕುಂಜೇಶ್ವರ ವಿದ್ಯಾಸಂಸ್ಥೆಯಲ್ಲಿ ವಿಶೇಷದಲ್ಲಿ ವಿಶೇಷ ಅನ್ನೋ ರೀತಿಯಾದಂತಹ ಸೈನ್ಸ್ ಪಾರ್ಕ್ನ ವಿಚಾರ. ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನ ಅನ್ನೋವಂಥದ್ದು, ವಿಜ್ಞಾನ ಅನ್ನೋವಂಥದ್ದು ಕ್ಷಣ ಕ್ಷಣಕ್ಕೂ ಹೊಸ ಹೊಸ ಆವಿಷ್ಕಾರಗಳನ್ನ ಹುಟ್ಟು ಹಾಕ್ತಾ ಇದೆ, ಬದಲಾವಣೆಯನ್ನ ಕಾಣ್ತಾ ಇದೆ, ಅಭಿವೃದ್ಧಿಯನ್ನ ಕಾಣ್ತಾ ಇದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಜೀವನದಲ್ಲಿಯೇ 10 ವಿಚಾರಗಳನ್ನ ಮನಮುಟ್ಟೋ ರೀತಿಯಾಗಿ ತಿಳಿಸಿದ್ರೆ ಅವರು ಮುಂದೆ ಉತ್ತಮ ರೀತಿಯಿಂದ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಉದ್ದೇಶದಿಂದಾಗಿ ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಸೈನ್ಸ್ ಪಾರ್ಕ್ ಮೈ ತಳೆದು ನಿಂತಿರುವಂಥದ್ದು. ಇಲ್ಲಿರುವಂತಹ ಸೈನ್ಸ್ ಪಾರ್ಕ್ ಯಾವ ರೀತಿಯಾಗಿದೆ, ವಿದ್ಯಾರ್ಥಿಗಳ ಕಲಿಕೆಗೆ ಯಾವ ರೀತಿಯಾಗಿ ಪೂರಕವಾಗಿದೆ, ಯಾವ ರೀತಿಯಾಗಿ ಇಲ್ಲಿ ತರಗತಿಗಳು ನಡೆಯುತ್ತೆ, ಇವೆಲ್ಲವನ್ನ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ರಾಮಕುಂಜೇಶ್ವರ ಪ್ರೌಢಶಾಲೆಯ ಸೈನ್ಸ್ ಟೀಚರ್ ಆಗಿರುವಂತಹ ಪ್ರವೀಣ್ ಜೈನ್ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಎಲ್ಲೂ ಕಾಣದಂತಹ ಸೈನ್ಸ್ ಪಾರ್ಕ್ ನಮ್ಮ ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಕಾಣ ಸಿಗ್ತಾ ಇರುವಂತದ್ದು ಸರ್. ಇಲ್ಲಿನ ವಿಶೇಷತೆಗಳ ಬಗ್ಗೆ, ಎಷ್ಟು ಮಾಡೆಲ್ಗಳು ಇಲ್ಲಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ. 28 ಮಾಡೆಲ್ಗಳಿವೆ. ಎಲ್ಲಾ ರೀತಿಯ ಪ್ರಾಯೋಗಿಕವಾಗಿ ನಾವೇನು ಅಲ್ಲಿ ಕ್ಲಾಸ್ನಲ್ಲಿ ಹೇಳ್ತೇವೆ ಅದನ್ನು ಇಲ್ಲಿ ಬಂದು ನೇರವಾಗಿ ಮಕ್ಕಳೇ ಅವರೇ ಪ್ರಯತ್ನ ಮಾಡಿ ನೋಡಿ ಕಲಿತಾರೆ. ಇಲ್ಲಿ ಮುಖ್ಯವಾಗಿ ಸನ್ನೆಗಳು ಮತ್ತು ಮೋಟಾರ್ನ ಮಾದರಿಗಳು ಎಲ್ಲ ಇದೆ. ಅವರಿಗೆ ಹೇಗೆ ಮೋಟಾರ್ ಅಂದರೆ ಹೇಗೆ ಇರ್ತದೆ, ಅದರೊಳಗೆ ಹೇಗಿದೆ, ಅದರಲ್ಲಿ ಗೇರ್ ಹೇಗೆ, ಸ್ಟೇರಿಂಗ್ ಹೇಗೆ, ಅದನ್ನೆಲ್ಲ ಕಲಿತಾರೆ ಅವರು. ಮತ್ತು ಈ ಸನ್ನೆಗಳು ಎನ್ನುವಂಥ ವಿಷಯ, ಅದನ್ನು ಹೇಗೆ ನಾವು ಬಳಸ್ತೇವೆ, ಎಲ್ಲಿ ಬಳಸ್ತೇವೆ ಅಂತ ಗೊತ್ತಿರೋದಿಲ್ಲ. ಸುಲಭದಲ್ಲಿ ನಾವು ಇಲ್ಲಿ ಕರ್ಕೊಂಡು ಬಂದು ತೋರಿಸಿದ ತಕ್ಷಣ ಅವರಿಗೆ ಅರ್ಥ ಆಗ್ತದೆ, ಹೀಗೆ ಮಾಡಬೇಕು, ಹೀಗೆ ಇರಬೇಕು ಅಂತ ಹೇಳಿ. ಇದು ಘರ್ಷಣೆ ಅಂತೇಳಿ, ಘರ್ಷಣೆಯನ್ನು ಹೇಗೆ ವಿವರಿಸ್ತೇವೆ ಹೇಳಿದರೆ, ಇದು ಸ್ಮೂತ್ ಸರ್ಫೇಸ್ ಇದೆ, ಇದನ್ನು ಹೀಗೆ ಇಟ್ಕೊಂಡು ಎಳೆಯುವಾಗ ಕೈಯಿಂದ ಜಾರ್ಬೋದು. ಆದರೆ ಹೀಗೆ ಗ್ರಿಪ್ ಇದ್ದಾಗ ಘರ್ಷಣೆಯಿಂದ ಏನಾಗೋದಿಲ್ಲ, ಜಾರುವ ಸಮಸ್ಯೆ ಇರೋದೇ ಇಲ್ಲ. ಇದನ್ನು ತೋರಿಸ್ತೇವೆ. ನಾವು ಬಳಸುವಂಥ ಕಪ್ಪುಗಳು ಈ ರೀತಿ ಇರ್ತದೆ. ಯಾಕೆ ಹೇಳಿದೆ, ಆದಷ್ಟು ಫ್ರಿಕ್ಷನ್ ಇದ್ದ ಕಾರಣ ಹೀಗೆ ಹಿಡ್ಕೊಳ್ಳಿಕ್ಕೆ ಆಗ್ತದೆ ನಮಗೆ. ಇಲ್ಲಿ ಜಾರುವ ಸಮಸ್ಯೆ ಹೆಚ್ಚಿರ್ತದೆ. ಹಾಗಾಗಿ ಈ ಸಮಸ್ಯೆ ಇದ್ದಾಗ ನಮಗೆ ಪರಿಹಾರ ಇಲ್ಲಿ ಗ್ರಿಪ್ ಮಾಡಿದರೆ ಸುಲಭದಲ್ಲಿ ಎತ್ಬೋದು. ಇನ್ನು ಈ ಮೋಟಾರಲ್ಲಿ ಏನು ತೋರಿಸ್ತೇವೆ ಹೇಳಿದೆ, ಹಿಂದಿನ ಕಾಲದಲ್ಲಿ ಇಂಜಿನನ್ನು ಈ ರೊಟೇಟ್ರ ಮುಖಾಂತರ, ಪಿಸ್ಟನ್ ತಿರುಗಿಸೋ ಮುಖಾಂತರ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅಂತ. ಆ ನಂತರ ಈ ಸ್ಟೇರಿಂಗ್, ಮಕ್ಕಳಿಗೆ ಗೊತ್ತಿರೋದಿಲ್ಲ ಯಾವ ಟೈರ್ ತಿರುಗ್ತದೆ ಅಂತ, ಫ್ರಂಟಾ ಬ್ಯಾಕಾ ಅಂತ. ಇಲ್ಲಿ ಗೊತ್ತಾಗ್ತದೆ ಅವರಿಗೆ, ಫ್ರಂಟ್ ಟೈರ್ ಬೇಕಾದಾಗೆ ನಾವು ರೊಟೇಟ್ ಮಾಡಿದಾಗ ತಿರುಗ್ತದೆ. ಮತ್ತು ಈ ಗೇರ್ ಹೇಗೆ, ಗೇರ್ ಫಸ್ಟ್ ಸೆಕೆಂಡ್ ಗೇರ್ ಇದೆ, ಅದರೊಟ್ಟಿಗೆ ಇಲ್ಲಿ ಎಕ್ಸಲೇಟ್ರ್ ಕ್ಲಚ್ ABC, ಆಕ್ಸಲೇಟ್ರ್ ಬ್ರೇಕ್ ಕ್ಲಚ್ ಇದೆ, ಅದನ್ನು ಕರೆಕ್ಟಾಗಿ ನೋಡ್ಬೋದು ಮಕ್ಕಳು. ಆನಂತರ ವಿಶೇಷವಾಗಿ ಡಿಫ್ರೆನ್ಷಿಯಲ್ ಅಂತ ಇದೆ ಇಲ್ಲಿ. ಹಿಂದಿನ ಟೈರ್ ಹೇಗೆ ತಿರುಗ್ತದೆ ಅಂತ. ಈಗ ನಾವು ರೈಟ್ ಸೈಡ್ ರೊಟೇಟ್ ಮಾಡ್ತೇವೆ, ನಮ್ಮ ಕಡೆಗೆ ಮಾಡ್ತಾಯಿದ್ದೆ, ಅದು ಉಲ್ಟಾ ತಿರುಗ್ತಾ ಇರ್ತದೆ. ಕಾರಣ ಏನಂತ ಅದು ವಿವರಣೆ. ಉಲ್ಟಾ ತಿರುಗಿಸಿದ್ರೆ ಆ ಕಡೆ ಈ ಕಡೆ ತಿರುಗ್ತದೆ, ಡಿಫ್ರೆನ್ಷಿಯಲ್ ಅಂತ ಎನ್ನುವಂಥ ವಿಷಯ ಇಲ್ಲಿದೆ. ಯಾಕೆ ಈ ರಾಡ್ ಬೆಂಡ್ ಆಗಬಾರ್ದು ಅಂತ ಎನ್ನುವ ಕಾರಣಕ್ಕೆ, ಮತ್ತು ಸ್ಮೂತಾಗಿ ಏನು ವೆಹಿಕಲ್ ತಿರುಗಬೇಕು ಲೆಫ್ಟ್ ರೈಟ್, ಅದಕ್ಕೋಸ್ಕರ ಏನು ವಿವರಣೆ ಅದಿದೆ. ಮತ್ತು ಇದು ಬಣ್ಣಗಳು ಮಕ್ಕಳಿಗೆ ಇದು ಬಿಸಿಲಲ್ಲಿ ನೋಡುವಾಗ ಬಿಸಿ ಯಾವುದು ಅಂತ ಮುಟ್ಟಿ ನೋಡ್ತಾರೆ ಅವರು. ಬಂದು ಮುಟ್ಟಿ ನೋಡಿದ ತಕ್ಷಣ ಹೇಳ್ತಾರೆ, ಕಪ್ಪು ಹೇಳೋದು ಅತ್ಯಂತ ಬಿಸಿ ಇರ್ತದೆ, ಬಿಳಿ ಹೇಳೋದು ಅತ್ಯಂತ ಕಡಿಮೆ ಬಿಸಿ. ಯಾಕೆ ಅಂತ ಹೇಳಿದರೆ, ಕಪ್ಪು ಬಣ್ಣ ಏನು ಮಾಡ್ತದೆ, ಯಾವುದೇ ಬಣ್ಣ ಹೊಂದಿಲ್ಲ, ಸೂರ್ಯನಿಂದ ಬರುವ ಎಲ್ಲ ಬೆಳಕನ್ನು ಅದು ಹೀರಿಕೊಂಡ ಕಾರಣ ಬಿಸಿ ಆಗ್ತದೆ. ಇದರಲ್ಲಿ ಎಲ್ಲ ಬಣ್ಣ ಇರೋದ್ರಿಂದ ಇದು ಬಿಳಿಯಾಗಿದೆ. ಹಾಗಾಗಿ ಅದೇನಾಗ್ತದೆ, ಈ ಬಿಳಿಯನ್ನು ಯಾವುದೇ ಬಣ್ಣವನ್ನು ತಗೊಳ್ಳೋದಿಲ್ಲ, ಹಾಗಾಗಿ ಅದು ರಿಫ್ಲೆಕ್ಟ್ ಮಾಡಿಬಿಡ್ತದೆ, ಹಾಗಾಗಿ ಬಿಸಿ ಬೇಗ ಆಗೋದಿಲ್ಲ. ಇಂಥ ವಿಷಯಗಳು ಬಾಯಲ್ಲಿ ಹೇಳಿದಾಗ ಗೊತ್ತಾಗೋದಿಲ್ಲ, ಅವರು ಮುಟ್ಟಿ ನೋಡಿದರೆ ಗೊತ್ತಾಗ್ತದೆ. ಇಲ್ಲಿ ಒಂದು ಮ್ಯಾಜಿಕ್ ಇದೆ ಅವರಿಗೆ. ಇದು ಹೇಗೆ ಅಂತ ಹೇಳಿದರೆ, ಒಂದೇ ಭಾರದ ಒಂದೇ ಉದ್ದದ ವಸ್ತುಗಳು ಬೇರೆ ಬೇರೆ ಇಟ್ಟಿದ್ದೇವೆ ನಾವು, ಆದರೆ ಒಂದನ್ನು ನಾನೀಗ ಅಲಗಾಡಿಸಿ ಬಿಟ್ಟರೆ ಅದು ಏನಾಗ್ತದೆ ಹೇಳಿದರೆ, ಅದೇ ಭಾರದ ಅದೇ ಉದ್ದದ ವಸ್ತುವನ್ನೇ ಅಲಗಾಡಿಸ್ತದೆ. ಅದು ಬಹಳ ವಿಶೇಷ. ಅವರಿಗೆ ಮಕ್ಕಳಿಗೆ ಇದು ಯಾಕೆ, ಅದು ಬಾಕಿ ಮಿಡ್ಲಲ್ಲಿ ಇಷ್ಟೆಲ್ಲ ಇದೆ, ಅದು ಏನು ಅಲಗಾಡೋದಿಲ್ಲ. ಅಲಗಾಡೋದು ಅದೇ ಉದ್ದದ ಅದೇ ಭಾರದ ಒಂದೇ ವಸ್ತು ಜೋರಾಗಿ ಅಲಗಾಡ್ತದೆ. ಇದು ಸ್ಟಡಿ ಈಗ ನಿಲ್ತದೆ ಅಂತ ಆಗುವಾಗ ಅದು ಫಾಸ್ಟೆಸ್ಟ್ ಆಗ್ತದೆ, ಅದು ಸ್ಲೋ ಆಗಿ ನಿಂತಾಗ ಇದು ಸ್ಪೀಡಾಗಿ ರನ್ ಆಗ್ತಾಯಿದೆ. ಅಂದರೆ ಶಕ್ತಿ ವರ್ಗಾವಣೆ ಆಗ್ತಾಯಿದೆ ನೇರವಾಗಿ ಅದೇ ವಸ್ತುವಿಗೆ ಮಾತ್ರ, ಬೇರೆ ಮಿಡ್ಲಲ್ಲಿ ಯಾವುದೂ ಅಲಗಾಡುವುದಿಲ್ಲ.
ಅದು ಇಂಟ್ರೆಸ್ಟ್ ಮಕ್ಕಳಿಗೆ ಭಾರಿ ಖುಷಿ ಆಗ್ತದೆ. ಮತ್ತು ಇದು ಗೈರೋಸ್ಕೋಪ್ ಅಂತೇಳಿ. ಗೈರೋಸ್ಕೋಪ್ ಅಂದರೆ ಏನು ಅಂತ ಮಕ್ಕಳಿಗೆ ವಿಶೇಷವಾಗಿ ಹೇಳೋದಾದರೆ, ಈ ವಿಮಾನದಲ್ಲಿ ಕೂರ್ತಿದ್ದಾರೆ ಅಂತ ಹೇಳೋದು ಅವರನ್ನು. ಇಲ್ಲಿ ವಿಮಾನದಲ್ಲಿ ಕೂತ ಪೈಲಟ್ ಹೇಗೆ ತಿರುಗಿಸ್ತಾನೆ, ಅವನು ರೊಟೇಟ್ ಮಾಡಬೇಕು, ತಿರುಗಬೇಕಾದ್ರೆ ನೆಲದಲ್ಲಿ ಆದರೆ ನಮಗೆ ಘರ್ಷಣೆ ಇದೆ, ಬೇಕಾದಾಗ ನಿಲ್ಲಿಸ್ಬೋದು, ತಿರುಗಿಸ್ಬೋದು. ಇದು ಗೈರೋಸ್ಕೋಪ್. ಇದೇನು ಮಾಡಿತ್ತು, ಮೊದಲೇ ಹೋಗುವಾಗಲೇ ಇದನ್ನು ತಿರುಗಿಸಿಕೊಂಡು ಹೋಗ್ತಾರೆ ವಿಮಾನದವರು. ತಿರುಗಿಸಿ ಅದು ಸ್ಪೀಡ್ ತಿರುಗ್ತಾ ಇರುವಾಗ ನಾವು ಇದನ್ನು ಕೂತ್ಕೊಂಡು ಟಿಲ್ಟ್ ಮಾಡಿದರೆ ಈ ವೆಹಿಕಲ್ ಫುಲ್ ರೊಟೇಟ್ ಆಗ್ತದೆ. ಹೀಗೆ ವಿಮಾನ ಫುಲ್ ತಿರುಗ್ತದೆ. ಆ ರೊಟೇಷನ್ನು. ಮತ್ತು ಇದು ನೀರಿನ ಮಾಪಕ, ನಮ್ಮ ಸುದ್ದಿಯಲ್ಲೂ ಬರ್ತದೆ ಎಷ್ಟು nಷ್ಟು ನೀರಾಗಿದೆ ಹೇಳೋದು ಇದರಿಂದ. ಅಂದರೆ ಇದನ್ನು ಖಾಲಿ ಮಾಡಿ ನಾವು ಇಟ್ಟಿರ್ತೇವೆ, ನೀರು ಫುಲ್ ಆದ ತಕ್ಷಣ ಎಷ್ಟು ಲೀಟ್ರ್ ಆಯಿತು, ಈ ಇಷ್ಟು ಜಾಗದಲ್ಲಿ ಇಷ್ಟು ನೀರಾಗಿದ್ದರೆ, ನಮ್ಮ ಉದಾಹರಣೆಗೆ ಪುತ್ತೂರು ತಾಲೂಕು ಇಷ್ಟು ಜಾಗ ಇದೆ, ಇಷ್ಟರಲ್ಲಿ ಇಷ್ಟು ಪ್ರಮಾಣದ ನೀರಾಗಿದೆ ಅಂತ ಹೇಳ್ಬೋದು. ಮಳೆ ಮಾಪಕ ಅಂತ ಹೇಳ್ತೇವೆ ಇದನ್ನು. ಮತ್ತು ಇದು ತೊಟ್ಟಿಲುಗಳು ಈಗ 3 ರೀತಿಯ ತೊಟ್ಟಿಲಿದೆ. ಒಂದು ಏನು ವ್ಯತ್ಯಾಸ ಹೇಳಿದೆ, ಉದ್ದ ಜಾಸ್ತಿ ಇದ್ದಷ್ಟು ಏನಾಗ್ತದೆ, ಒಂದೇ ಸಲ ಒಟ್ಟಿಗೆ ಬಿಟ್ಟರೆ ನಾವು, ಉದ್ದ ಜಾಸ್ತಿ ಇದ್ದದ್ದು ತುಂಬ ಹೊತ್ತು ಅಲಗಾಡ್ತದೆ. ಅಂದರೆ ಅವರಿಗೆ ಚಾನ್ಸಸ್, ಆಂದೋಲನಗಳ ಸಂಖ್ಯೆ ತುಂಬ ಸಮಯ ತಗೊಳ್ತದೆ, ಅದು ಬೇಗ ಮುಗೀತದೆ. ಅದನ್ನು ಒಟ್ಟಿಗೆ ಬಿಟ್ಟರೆ ಮಕ್ಕಳಿಗೆ ಯಾರನ್ನು ಜೋರು ಇರ್ತಾರೆ ಅವರನ್ನು ಅಲ್ಲಿಗೆ ಓಡಿಸೋದು, ಪಾಪ ಇರೋರು ಇಲ್ಲಿಗೆ ಓಡಿಸೋದು. ಹಾಗೆ ಇದು ಸೋಲಾರ್ ವಾಟರ್ ಹೀಟರ್, ಇದು ಗೊತ್ತಿರ್ಬೋದು. ಮಕ್ಕಳಿಗೆ ಕೇಳ್ತೇವೆ ನಾವು, ಸೋಲಾರ್ ವಾಟರ್ ಹೀಟರ್ ಅಂದರೆ ಏನು, ಅದರ ಮಾಡೆಲ್ ಮಾಡಿದ್ದೇವೆ. ನೀರನ್ನು ತುಂಬಿಸಿ, ಇದರೊಳಗೆ ನೀರು ಈಗಲೇ ತುಂಬಿದೆ, ಒಳಗಡೆ ಒಂದು ಗ್ಲಾಸ್ ಇಟ್ಟಿದ್ದೇವೆ, ಗ್ಲಾಸಿನೊಳಗಡೆ ಇನ್ನೊಂದು ಕಪ್ಪು ಕೋಟ್ ಕೊಟ್ಟಿದ್ದೇವೆ. ಅದು ಯಾಕೆ ಹೇಳಿದೆ, ಕೋಟ್ ಒಳಗಿದ್ದಾಗ ಕಪ್ಪು ಕೋಟ್ ಏನು ಮಾಡ್ತೇವೆ, ಆಗ ಹೇಳಿದಾಗೆ ಬಿಸಿಯನ್ನು ಹಿಡ್ಕೊಳ್ತದೆ, ಹಾಗಾಗಿ ನೀರು ಬಿಸಿ ಆಗ್ತದೆ. ಗ್ಲಾಸ್ ಯಾಕೆ ಹೇಳಿದೆ, ಒಮ್ಮೆ ಬಿಸಿ ಆದದ್ದು ತಂಪಾಗದಿರುವ ಹಾಗೆ ನೋಡ್ಕೊಳ್ಳಿ. ಇದು ರಾಟೆಗಳು ಜಾಸ್ತಿ ಇದ್ದಷ್ಟು ನಾವು ಎಳೆಯುವುದು ಸುಲಭದಲ್ಲಿ ಎಳಿಬೋದು, ಸುಲಭದಲ್ಲಿ ಬರ್ತದೆ. ಅದೇ ರಾಟೆಗಳು ಕಡಿಮೆ ಇದ್ದಷ್ಟು ನಾವು ಎಫರ್ಟ್ ಜಾಸ್ತಿ ಹಾಕಬೇಕಾಗ್ತದೆ. ಒಂದೇ ರಾಟೆ ಇರಿದಾಗ ತುಂಬ ನಾನು ಪ್ರಯತ್ನ ಮಾಡಿದೆ ಆ ತೂಕವನ್ನು ಎಳಿಬೇಕು. ಆದರೆ ನಾವು ದಿನನಿತ್ಯ ಇದನ್ನೇ ಬಳಸ್ತೇವೆ, ಯಾಕೆ, ಹಗ್ಗ ಕಡಿಮೆ ಸಾಕು, ಅದಕ್ಕೆ ಹಗ್ಗ ಜಾಸ್ತಿ ಬೇಕು. ಮತ್ತು ಇಲ್ಲಿ ಮೇಲೆ ಗಾಳಿ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ಅಂತ ರೊಟೇಷನ್ ನೋಡಿ ಮಾರ್ಕ್ ಮಾಡಿಕೊಂಡ್ರೆ ಆಯಿತು, ಎಷ್ಟು ದಿನಕ್ಕೆ ಎಷ್ಟು ಸ್ಪೀಡ್ ಆಗಿದೆ, ವಿಂಡ್ ಸ್ಪೀಡ್ ನೋಡಲಿಕ್ಕೆ ಆಗ್ತದೆ. ಇದು ಪೆರಿಸ್ಕೋಪ್, ಶಾಲೆಯನ್ನು ನೋಡುವುದು. ಈಗ ತಿರುಗಿಸಿ ಶಾಲೆ ಈಗ ತುತ್ತಿನಿಂದ ಈಗ ನೋಡಲಿಕ್ಕೆ ಆಗ್ತದೆ ಶಾಲೆ ಎಲ್ಲಿದೆ ಅಂತ ಮಾರ್ಕ್ ಮಾಡಿ ನೋಡ್ಬೋದು. ಸೈನ್ಸ್ ಪಾರ್ಕ್ ಅಂತ ಹೇಳಿದ್ರೆ ಮಕ್ಕಳ ಉತ್ಸಾಹ ಎಷ್ಟಿದೆ ಸರ್ ಅಂತ. ಬಹಳ ಇಷ್ಟ ಅವರಿಗೆ ಇಲ್ಲಿ ಬರುವುದು ಅಂದರೆ 1 ಗಂಟೆ ಹೇಗೆ ಹೋಗ್ತದೆ ಗೊತ್ತಾಗೋದಿಲ್ಲ. ಎಲ್ಲವನ್ನು ಅಷ್ಟು ಇಂಟ್ರೆಸ್ಟಲ್ಲಿ ಅವ್ರು ನೋಡ್ತಾರೆ. ಸೈನ್ಸ್ ಪಾರ್ಕಿನ ಎಲ್ಲ ಮಾಡೆಲ್ ಅವರೇ ಮಾಡೋದು, ಬಾಕಿ ಎಲ್ಲ ನಾವು ಬಾಯಲ್ಲಿ ಹೇಳೋದು, ನಾವು ಮಾಡಿ ತೋರಿಸಿದನ್ನು ನೋಡೋದು ಅಷ್ಟೇ ಅವ್ರು ಮಾಡ್ತಾರೆ. ಇಲ್ಲಿ ಹಾಗಲ್ಲ, ಇದರಲ್ಲಿ ಯಾವುದೇ ತೊಂದರೆ ಇಲ್ಲ, ಅಪಾಯ ಇಲ್ಲ. ಅವರೇ ಬಂದು ಮಾಡ್ತಾರೆ, ನೋಡ್ತಾರೆ, ಖುಷಿ ಪಡ್ತಾರೆ. ಅದು ಹೇಗೆ ಆಯಿತು ಸರ್ ಹೇಳಿ, ಅದು ಯಾಕೆ ಹಾಗೆ ಆಗ್ತದೆ ಅಂತ ಹೇಳ್ತಾ ಇರ್ತಾರೆ. ವಾರದ ಎಷ್ಟು ದಿನ ಇಲ್ಲಿ ಕ್ಲಾಸಸ್ ನಡೆಯುತ್ತೆ? ನಾವು ಹೆಚ್ಚಾಗಿ ವಾರದಲ್ಲಿ 1 ದಿವಸ ಕ್ಲಾಸ್ ಕೊಡ್ತೇವೆ ಎಲ್ಲ ಮಕ್ಕಳಿಗೆ. ಅಂದರೆ ಅಡ್ಜಸ್ಟ್ ಮಾಡಿ ಎಲ್ಲ ಕ್ಲಾಸಿಗೆ ಬರುವ ಹಾಗೆ ಅಡ್ಜಸ್ಟ್ ಮಾಡಿ ಕೊಡ್ತೇವೆ. ಓಕೆ ಸರ್, ಎಷ್ಟು ಖುಷಿ ಇದೆ ನಿಮಗೆ ರಾಮಕುಂಜ ವಿದ್ಯಾಸಂಸ್ಥೆಯಲ್ಲಿ ಈ ರೀತಿಯಾದ ಸುಂದರವಾಗಿರುವಂಥ ಸೈನ್ಸ್ ಪಾರ್ಕ್ ಇರೋದು. ನಾವು ಬೇರೆ ವಿದ್ಯಾಸಂಸ್ಥೆಯಲ್ಲಿ ನೋಡೋದು ಅಂತ ಹೇಳಿದ್ರೆ ಈ ಥರದ ಸೈನ್ಸ್ ಪಾರ್ಕ್ ಕಾಣೋದಿಲ್ಲ, ಹಾಗಾಗಿ ಎಷ್ಟು ಖುಷಿ ಇದೆ ಅಂತ ಈ ಪಾರ್ಕ್. ನಾನು ಬಂದ ವರ್ಷದಿಂದ ಈ ಪಾರ್ಕ್ ಆಯಿತು, ಅದು ನನ್ನ ಅದೃಷ್ಟ ಅಂತ ನಾನು ಹೇಳ್ಬೋದು. ಈ ಪಾರ್ಕ್ ಬಂದಾಗ ಫಸ್ಟಿಗೆ ನಮಗೆ ಡೆಮೋ ಕೊಡುವಾಗ ಸಹ ನಾನಿದ್ದೆ. ಕಂಪ್ಲೀಟಾಗಿ ಡೆಮೋ ತಗೊಂಡು ಈಗ ನಾನೇ ಹೇಳ್ಕೊಡ್ತಾ ಇದ್ದೇನೆ ಎಲ್ಲರಿಗೂ ಬಂದ ತಕ್ಷಣ. ಇದಕ್ಕೆ ಟೀಚರ್ಸ್ ಸಮೇತ ಬಂದಿದ್ದಾರೆ. ಕೊಡಗು, ಮಡಿಕೇರಿಯವರು ಒಂದು ಟೀಚರ್ಸ್ ಒಂದು 30 ಜನ ಸೈನ್ಸ್ ಪಾರ್ಕ್ ನೋಡಲಿಕ್ಕೆ ಬಂದಿದ್ದರು. ಮತ್ತು ಈ ಶಾಲೆಯ ಅಕ್ಕಪಕ್ಕದಲ್ಲಿರುವ ಸ್ಕೂಲ್ಸ್ಗಳು 8ನೇಯಿಂದ 10ನೇವರೆಗೆ PUC ಮಕ್ಕಳು ಸಮೇತ ಇಲ್ಲಿ ಬರ್ತಾರೆ. ಅವರೆಲ್ಲ ಬಂದು ಈ ಪಾರ್ಕ್ ನೋಡಿಕೊಂಡು ಭಾರಿ ಖುಷಿಯಲ್ಲಿ ಅನಿಸಿಕೆ ಬರೆದು ಹೋಗ್ತಾರೆ. ಹಾಗಾಗಿ ಇದರಿಂದ ನಮ್ಮ ನಾಲೆಜ್ ಸಹ ಜಾಸ್ತಿ ಆಗಿದೆ. ಮಕ್ಕಳಿಗೆ ಎಲ್ಲಿ ಎಲ್ಲ ಪ್ರಾಕ್ಟಿಕಲ್ ಆಗಿ ದಿನನಿತ್ಯದಲ್ಲಿ ಎಲ್ಲಿ ಬಳಸ್ತಾರೆ ಅವರು, ಎಲ್ಲಿ ಹೇಳ್ಬೋದು, ಇದನ್ನು ಹೇಳ್ಬೋದು. ನಾವು ವಿವರಣೆ ಕೊಡುವಾಗ ಇದು ಮಾತ್ರ ಅಲ್ಲ, ಹೊರಗಡೆ ಎಲ್ಲಿ ಬಳಸ್ತೀವಿ ನಾವು ಅಂತ ಹೇಳಬೇಕಾಗ್ತದೆ. ಹಾಗಾಗಿ ಅವರಿಗೆ ಇನ್ನೂ ಖುಷಿ ಆಗ್ತದೆ. ಹೌದು ಸರ್, ನಾವು ಅಲ್ಲಿ ಬಳಸ್ತೇವೆ ಇದನ್ನು ಅಂತ ಹೇಳ್ತಾರೆ ಅವರು. ಓಕೆ ಸರ್, ಇವಾಗ ಈ ಸೈನ್ಸ್ ಪಾರ್ಕನ್ನು ನೋಡಬೇಕು ಅಂತ ಹೇಳಿದರೆ ಬೇರೆ ವಿದ್ಯಾಸಂಸ್ಥೆಯ ಮಕ್ಕಳು ಟೀಚರ್ಸ್ ಬಂದು ನೋಡ್ಬೋದು ಅನ್ನೋಂಥ ಅವಕಾಶ ಇದೆ? ಅವಕಾಶ ಇದೆ, ಯಾವಾಗ ಬೇಕಾದ್ರೂ ಬರ್ಬೋದು. ಕಾಂಟ್ಯಾಕ್ಟ್ ಮಾಡಿದರೆ ಆಯಿತು ರಾಮಕುಂಜ ಸ್ಕೂಲನ್ನು.
ಯಾವ ದಿನ ನಾವು ಅಡ್ಜಸ್ಟ್ ಮಾಡಿ 1 ಅವರ್ ಫುಲ್ ಡೀಟೇಲ್ಸ್ ಕೊಡ್ತೇವೆ. ನಮ್ಮಲ್ಲಿ ಬಾಕಿ ಉಳಿದದ್ರೊಂದಿಗೆ ಇದನ್ನು ಸಹ ವಿವರಣೆ ಕೊಡ್ತೇವೆ. ಮೋಟಾರ್ ವಾಹನ ಮಾದರಿ, ಬಣ್ಣ ಮತ್ತು ತಾಪಮಾನ, ಘರ್ಷಣೆಗಳು, ಗೇರ್ ವಿಧಾನ, ರಾಟೆಗಳು, ಹೀಗೆ ಹಲವಾರು ವಿಚಾರಗಳು ಈ ಒಂದು ಶ್ರೀರಾಮಕುಂಜೇಶ್ವರ ವಿದ್ಯಾಸಂಸ್ಥೆಯ ಸೈನ್ಸ್ ಪಾರ್ಕ್ ನಲ್ಲಿ ಇರುವಂತದ್ದು. ನೀವು ನೋಡಿದ್ರೆ ಕೂಡ ನೀವು ಎಲ್ಲಿ ಕೂಡ ನೋಡೋದಕ್ಕೆ ಸಾಧ್ಯವಾಗದ ರೀತಿಯಾದಂತಹ ಸೈನ್ಸ್ ಪಾರ್ಕ್ ನಮ್ಮ ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಇದೆ. ಇದು ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾಗಿ ತೆರೆದುಕೊಂಡಿರುವಂತದ್ದು. ಇಲ್ಲಿ ಬಂದಂತಹ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ತುಂಬಾನೇ ಉತ್ಸಾಹದಿಂದ ಪ್ರತಿಯೊಂದು ಮಾದರಿಗಳನ್ನ ಕೂಡ ನೋಡ್ತಾರೆ, ಹೆಚ್ಚಿನ ವಿಚಾರಗಳನ್ನ ಕಲ್ತ್ಕೊಳ್ತಾರೆ ಅನ್ನುವಂಥದ್ದು ಕೂಡ ವಿಶೇಷ. ಎಸ್, ಹಾಗಾಗಿ ನೀವು ಕೂಡ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಇರುವಂತಹ ಸೈನ್ಸ್ ಪಾರ್ಕ್ ಅನ್ನ ನೋಡಬೇಕು. ಇಲ್ಲಿರುವಂತಹ ಸೈನ್ಸ್ ಪಾರ್ಕ್ ನಲ್ಲಿ ನಾವು ಕೂಡ ಕಲಿಬೇಕು ಅನ್ನುವಂತಹ ಆಸಕ್ತಿ ಇದ್ರೆ ಖಂಡಿತವಾಗ್ಲೂ ಅದಕ್ಕೂ ಕೂಡ ವ್ಯವಸ್ಥೆಗಳು ಇರುವಂತದ್ದು. ಹಾಗಾಗಿ ಪ್ರತಿಯೊಬ್ರು ಕೂಡ ಇಲ್ಲಿಗೊಮ್ಮೆ ವಿಸಿಟ್ ಮಾಡಿ ಇಲ್ಲಿರುವಂತಹ ಪಾರ್ಕ್ನ ಸೌಂದರ್ಯವನ್ನ ಸವಿಯಿರಿ, ಅದರ ಜೊತೆಗೇನೆ ಜ್ಞಾನವನ್ನ ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.